ಗೋಸ್ವಾಲ್ ಆಯುರ್ವೇದ ಸಂಸ್ಥೆಯ ಮೈತ್ರೇಯ ಆಯುರ್ವೇದ ಆಶ್ರಮ ತೆಕ್ಕಟ್ಟೆ ಕೋಮೆ ಗ್ರಾಮದಲ್ಲಿ ಆಯುರ್ವೇದದ ಪ್ರಥಮ ಗುರು ಆತ್ರೇಯರ ಸಾನ್ನಿಧ್ಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಮೈತ್ರೇಯ ಆಯುರ್ವೇದ ಆಶ್ರಮ ತೆಕ್ಕಟ್ಟೆ ಇದರ ಮುಖ್ಯ ವೈದ್ಯರಾದಂಥ, ಅದೇ ರೀತಿ ಸೆಂಟ್ರಲ್ ಕೌನ್ಸಿಲ್ ಆಫ್ ಇಂಡಿಯನ್ ಮೆಡಿಸಿನ್ ಇದರ ಸದಸ್ಯರು, CCRAS ಇದರ ಸದಸ್ಯರು ಹಾಗೂ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇದರ ಸಲಹೆಗಾರರಾದಂತಹ ಪ್ರಖ್ಯಾತ ವೈದ್ಯರು ಡಾಕ್ಟರ್ ತನ್ಮಯ್ ಗೋಸ್ವಾಮಿ ನಮ್ಮೊಂದಿಗಿದ್ದಾರೆ. ನಮ್ಮ TV ಮಂಗಳೂರು ಅರ್ಪಿಸುವ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಶೋ ಈ ಕಾರ್ಯಕ್ರಮಕ್ಕೆ ತಮಗಿದೋ ಸ್ವಾಗತ. ಧನ್ಯವಾದ. ನಾನು ಡಾಕ್ಟರ್ ಸುಭಾಷ್ ರೈ KN, ಮಂಗಳೂರಿನ ಪ್ರತಿಷ್ಠಿತ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಶೋಕ್ ನಗರ್ ಇದರಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪದವಿನಂಗಡಿಯಲ್ಲಿ ಚಿರಾಯು ಕ್ಲಿನಿಕ್ ಎಂಬ ಒಂದು ಔಷಧಾಲಯವನ್ನು ನಾನು ನಡೆಸ್ತಾ ಇದ್ದೇನೆ. ಡಾಕ್ಟ್ರೇ, ಈಗಿನ ಕಾಲಘಟ್ಟದಲ್ಲಿ ಎಲೋಪತಿ ಔಷಧ ಹಾಗೂ ಎಲೋಪತಿ ಸಿಸ್ಟಮ್ ಏನಿರ್ಬೋದು ಅದು ತುಂಬ ಮುಂದಕ್ಕೆ ಹೋಗಿದೆ. ಎಲ್ಲ ರೀತಿಯ ಎಲ್ಲ ರೋಗಿಗಳಿಗೆ ಹಾಗೂ ಎಲ್ಲ ರೋಗಗಳಿಗೆ ಅವರಲ್ಲಿ ಚಿಕಿತ್ಸೆ ಲಭ್ಯವಿದೆ. ಇಂತಹ ಒಂದು ಸ್ಥಿತಿಯಲ್ಲಿ ಇರುವಾಗ ನಮ್ಮ ಈ ಆಯುರ್ವೇದ ಪದ್ಧತಿಯು ಎಷ್ಟು ಪರಿಣಾಮಕಾರಿಯಾಗಬಲ್ಲದು ಹಾಗೂ ಇದರಿಂದ ಜನರಿಗೆ ಹೇಗೆ ಉಪಯೋಗಬಲ್ಲದು ಎಂಬುದನ್ನು ತಾವು ತಿಳಿಸಿಕೊಡುವಿರಾ? ಡಾಕ್ಟ್ರೇ, ಅಲೋಪ್ಯಾಥಿ ಮೆಡಿಸಿನ್ ಮುಂದೆ ಹೋಗಿದೆ, ಹೌದು. ಅಲೋಪ್ಯಾಥಿಕ್ ಮೆಡಿಸಿನಿಂದ ಜನರಿಗೆ ಒಳ್ಳೆ ಚಿಕಿತ್ಸೆಗಳು ಸಿಗ್ತಾ ಇದೆ, ಆದರೂ ಹೌದು. ಆದರೆ 100% ಯಾವುದು ಕಾಯಿಲೆ ಸರಿಯಾಗಿದೆ ಎಲ್ಲಿ? ಅದು ಹೌದು. ಈಗಿನ ಪರಿಸ್ಥಿತಿಯಲ್ಲಿ ವಿಶ್ವದ ಈ 21st ಸೆಂಚುರಿ ಅಂತ ಹೇಳ್ತೇವೆ ನಾವು, ತುಂಬ ಮುಂದೆ ಹೋಗಿರ್ಬೋದು ಟೆಕ್ನಾಲಜಿಯಲ್ಲಿ, ಎಲ್ಲದರಲ್ಲಿ. ಆರೋಗ್ಯ ಎಲ್ಲಿ ಚೆನ್ನಾಗಿದೆ? ಪ್ರತಿಯೊಬ್ಬರ ಹತ್ರ ಹೋದರೆ ಡಯಾಬಿಟೀಸ್, BP, ಕೊಲೆಸ್ಟ್ರಾಲ್, ನಡಿಲಿಕ್ಕೆ ಆಗೋದಿಲ್ಲ. ಎಲ್ಲ ಬಿಡಿ, ಎಲ್ಲ ರಿಪೋರ್ಟ್ ನಾರ್ಮಲ್ ಇದ್ದರೂ ಸಹ ಬೆಳಿಗ್ಗೆ ಇದ್ದು ಕೂಡಲೇ ಮೈ ಕೈ ನೋವು, ಸಂಜೆ ಹೋಗುವಾಗ ಕೈ ಕಾಲು ಬಚ್ಚೋದು. ಈಗ ಯಾರತ್ರೂ ನೀವು ಕೇಳಿದರೆ ಅವರಿಗೆ ಶರೀರದಲ್ಲಿ ಆ ಒಂದು ಶಕ್ತಿ ಹೇಗೆ ಹಿಂದಿನ ಕಾಲದಲ್ಲಿ ಜನರ ಹತ್ರ ಇರ್ತಿತ್ತು ಅದು ಇಲ್ಲ. ಹೌದು. ಹಾಗಾದರೆ ಎಲ್ಲಿಯಾದರೂ ಇವತ್ತನ ಅರ್ವಾಚೀನ ಚಿಕಿತ್ಸೆ ಸಿಸ್ಟಮಲ್ಲಿ, ಪ್ರಣಾಳಿಯಲ್ಲಿ ಏನಾದರೂ ಪರಿಸ್ಥಿತಿ ಇದೆ ಎಲ್ಲಿ ಪೂರ್ಣ ಜನರಿಗೆ ಒಳ್ಳೆ ರೀತಿಯಿಂದ ಸಿಗುವಂಥದ್ದು ಸೊಲ್ಯೂಷನ್ ಜನರಿಗೆ ಅದರಿಂದ ಲಾಭಾನ್ವಯ ಆಗ್ತಾ ಇಲ್ಲ? ಏನಾದರೂ ಲೆಕ್ಯೂನ ಇದೆ? ಅದು ಯಾಕೆ ಇದೆ ಅಂತ ಹೇಳಿದ್ರೆ, ಮತ್ತೆ ಅದನ್ನು ಸರಿ ಯಾರು ಮಾಡ್ಬೋದು ಸಹ ಹೇಳ್ತೇನೆ. ಆಯುರ್ವೇದಿಕ್ ಚಿಕಿತ್ಸೆಯಿಂದ ನಿಜವಾಗಿ ನಾವು ಜನಸಾಮಾನ್ಯರಿಗೆ ಒಳ್ಳೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಡಾಕ್ಟ್ರೇ, ಇದಕ್ಕಿಂತ ಒಳ್ಳೆ ನಿಜವಾಗಿ ಹೇಳ್ತೇನೆ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಯಾಕೆ ನಮ್ಮ ಭಾರತದಲ್ಲಿ ಇಂಗ್ಲೀಷ್ ಮೆಡಿಕಲ್ ಸಿಸ್ಟಮ್, ಇಂಗ್ಲೀಷ್ ಡಾಕ್ಟರ್ಗೆ ತುಂಬ ಕಷ್ಟ ಉಂಟು. ವಿದೇಶದಲ್ಲಿ ಇರೋರು ಈ ಅರ್ವಾಚೀನ್ ಡಾಕ್ಟರ್ಗಳಿಗೆ ಸುಲಭ ಇದೆ ಪ್ರಾಕ್ಟೀಸ್ ಮಾಡೋದು. ಅಮೆರಿಕಾದಲ್ಲಿ, ಜರ್ಮನಿಯಲ್ಲಿ. ಭಾರತದಲ್ಲಿ ಸುಲಭ ಇಲ್ಲ. ಯಾಕೆಂದರೆ ಒಬ್ಬ ವೈದ್ಯನ ಹತ್ರ ಒಬ್ಬ ಪೇಷಂಟ್ ಬರ್ತಾನೆ, ಅವನು ಹೇಳ್ತಾನೆ, ಡಾಕ್ಟ್ರೇ ನನ್ನ ವಾಯು ತಲೆ ಮೇಲೆ ಹೋಗಿದೆ, ತಲೆಗೆ ಹಿಡಿದಿದೆ ವಾಯು. ಈಗ ಒಬ್ಬ ಹೇಳ್ತಾನೆ, ನನಗೆ ಹೀಟ್ ಆಗಿದೆ, ನನಗೆ ಪಿತ್ತ ತುಂಬ ಜೋರಾಗಿದೆ, ಪಿತ್ತ ಏರಿದೆ. ಸಾಮಾನ್ಯವಾಗಿ ಹೇಳುವಂತಹ ಒಂದು ಲಕ್ಷಣಗಳು. ಹೌದು. ಯಾವ ಇಂಗ್ಲೀಷ್ ಮದ್ದದ ಪುಸ್ತಕಗಳನ್ನು ಹುಡುಕಿ, ಡೇವಿಡ್ಸನ್, ಹ್ಯಾರಿಸನ್ ಎಲ್ಲಿ ಹುಡುಕಿ, ಅಲ್ಲಿ ಎಲ್ಲಿಯೂ ವಾಯು ತಲೆಯಲ್ಲಿ ಮೇಲೆ ಹೋಗ್ತದಂತೆ ಅವರಿಗೆ ಅದಕ್ಕೆ ಉಲ್ಲೇಖವೇ ಇಲ್ಲ. ಇಲ್ಲ. ಹೌದು. ಪಿತ್ತ ಜಾಸ್ತಿ ಆಗಿದೆ, ಪಿತ್ತ ಏರಿದ್ರೆ ಅದು ಅವರಿಗೆ ಗೊತ್ತೇ ಇಲ್ಲ ವಿಷಯ. ಆ ಡಾಕ್ಟರ್ ಪಾಪ ಎಲ್ಲ ಓದಿದ ಮೇಲೆ MD ಎಲ್ಲ ಸೂಪರ್ ಸ್ಪೆಷಲ್ ಮಾಡಿದ್ರು ಸಹ ಅವನಿಗೆ ಈ ವಾಯು ಮೇಲೆ ಹೋಯಿತು, ಈ ಪಿತ್ತ ಜಾಸ್ತಿ ಹೇಗೆ ಆಯಿತು ಇದು ಅರ್ಥ ಆಗೋದಿಲ್ಲ. ಯಾಕೆಂದರೆ ಭಾರತದ ಜನರದಲ್ಲಿ ತಂದೆ, ಅಜ್ಜ, ಅವ್ರ ತಂದೆ, ಪೆಜ್ಜ ಕಾಲದಿಂದ ಒಂದು ಆಯುರ್ವೇದದ ಚಿಕಿತ್ಸೆಯದ ಒಂದು ಸಿಸ್ಟಮ್ ಮುಂದೆ ನಡೆಸ್ಕೊಂಡು ಹೋಗಿದೆ. ಜನರು ಅದೇ ಟೆಕ್ನಿಕಲ್ ಭಾಷೆಯಲ್ಲಿ ಡಾಕ್ಟರ್ಗಳ ಹತ್ರ ಮಾತಾಡ್ತಾರೆ, ಆದರೆ ಡಾಕ್ಟರ್ಗಳಿಗೆ ಆ ಪೇಷಂಟದು ಸಮಸ್ಯೆ ಅರ್ಥ ಆಗೋದಿಲ್ಲ. ಈಗ ಅವನಿಗೆ ಹೇಳಿದ ವಾಯು ಮೇಲೆ ಹೋಗಿದೆ ಅಂತ ಹೇಳಿದ್ರೆ, ನಮ್ಮ ಆಯುರ್ವೇದ ಪ್ರಕಾರ ನಿಜವಾಗಿ ದೇಹದಲ್ಲಿ ತುಂಬ ಮೂವ್ಮೆಂಟ್ ಬ್ಲಾಕ್ ಆಗಿದೆ. ಯಾವ ದಾರಿಯಲ್ಲಿ ಮೂವ್ಮೆಂಟ್ ಹೋಗಬೇಕಿತ್ತು ಅದಕ್ಕೆ ಉಲ್ಟಾ ಕಡೆ ಹೋಗಿದೆ. ಆ ಉಲ್ಟಾ ಕಡೆ ಹೋಗಿದೆ ಗೊತ್ತಾದ ತಕ್ಷಣ ಈ ಭಾಷೆಯಲ್ಲಿ ಅವರು ಹೇಳೋದು ಆ ವಾಯು ಮೇಲೆ ಹೋಗಿದೆ.
ಇಲ್ಲದ ಪಿತ್ತ ಜಾಸ್ತಿ ಆಯಿತು, ಕಫ ಬ್ಲಾಕ್ ಆಗಿದೆ, ಹೀಟ್ ಆಗಿದೆ. ಈ ಎಲ್ಲ ಶಬ್ದಗಳು ಇಂಗ್ಲೀಷ್ ಡಾಕ್ಟರ್ಗಳಿಗೆ ಪಾಪ ಅರ್ಥ ಆಗಲಿಕ್ಕೆ ಇಲ್ಲ. ಮತ್ತು ಅವರು ಆದರೂ ಪಾಪ ಏನಾದರೂ ಮೆಡಿಸಿನ್ ಕೊಳ್ಳೇಬೇಕಂತ ಕೊಡ್ತಾರೆ. ಆದರೆ ನಾನು ಕೆಲವು ನೋಡಿ, ಇಂಗ್ಲೀಷ್ ಮೆಡಿಸಿನ್ ಸಹ ಒಳ್ಳೆಯದೇ, ಅದರಿಂದ ಸಹ ಜನರಿಗೆ ಒಳ್ಳೆ ಆಗ್ತದೆ. ಆದರೆ ಎಲ್ಲಿಯೂ ಸಿಂಪ್ಟಮ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಇದ್ದರೆ ನೀವು ಇಂಗ್ಲೀಷ್ ಮದ್ದು ತೊಗೊಳ್ಬೋದು, ಬಟ್ ಕಾಯಿಲೆ ಸರಿ ಮಾಡಲಿಕ್ಕೆ ಎಲ್ಲಿ ಆಗ್ತದೆ? ಈಗ ಗಂಟು ನೋವಿದೆ, ಗಂಟು ನೋವಿಗೆ ನೋವಿನ ಮಾತ್ರೆ ತಿಂದರೆ ಒಳ್ಳೆಯದು. ತಿನ್ನಿ, 1 ದಿನ, 10 ದಿನ, 50 ದಿನ, 100 ದಿನ, 3 ತಿಂಗಳಿಗಿಂತ ಜಾಸ್ತಿ ವರ್ಷಗಟ್ಟಲೆ ಆ ನೋವಿನ ಮಾತ್ರೆ ತಿಂದರೆ ಬೇರೆ ಕಾಯಿಲೆ, ಗ್ಯಾಸ್ಟ್ರಿಕ್ ಮ್ಯೂಕಸ್ ಮೆಂಬ್ರೇನ್ ಹೋಯಿತು, ಅಲ್ಸರ್ ಫಾರ್ಮೇಷನ್ಸ್ ಆಯಿತು, ಲಿವರ್ ಹಾಳಾಯಿತು, ಕಿಡ್ನಿಯ ಪ್ರಾಬ್ಲಮ್ ಬರ್ಬೋದು. ಪ್ಯಾರಾಸಿಟಮಾಲ್ ಒಂದು ಸಾಕು. ಪ್ಯಾರಾಸಿಟಮಾಲ್ ಇಟ್ ಸೆಲ್ಫ್ ಇಸ್ ಎ ಹೆಪಟೋಟಾಕ್ಸಿಕ್. ವೀಕ್ಷಕರೇ, ಈ ಒಂದು ಮದ್ಯದಿಂದ ಕೆಮಿಕಲ್ ಮೆಡಿಸಿನ್ ತುಂಬ ಸಮಯ ತಗೊಳ್ಳಿಕ್ಕೆ ಆಗೋದಿಲ್ಲ. ಇದು ಒಂದು ಸಸ್ಯ ಔಷಧಿ, ಇದು ಒಂದು ಪ್ರಾಕೃತಿಕ ಔಷಧಿ, ಮತ್ತು ಪ್ರಕೃತಿಗದ ಆಧಾರ ಮೇಲೆ ಇದ್ದದರಿಂದಾಗಿ ಇದು ಶಾಶ್ವತ. ಇದು ಎಲ್ಲಿವರೆಗೆ ಪ್ರಕೃತಿ ಇದೆ ಅಲ್ಲಿವರೆಗೆ ನಾವು ಇದ್ದೇವೆ, ಎಲ್ಲಿವರೆಗೆ ನಮ್ಮ ಪ್ರಾಬ್ಲಮ್ ಇದೆ ಪ್ರಕೃತಿಯಲ್ಲಿ ಅದರದ ಸೊಲ್ಯೂಷನ್ ಇದೆ. ಸಮಸ್ಯೆ ಆಯುರ್ವೇದದ ಅಲ್ಲ, ಸಮಸ್ಯೆ ನಮ್ಮ ವೈದ್ಯ ಜಾತಿಯದಾಗಿದೆ. ನಮ್ಮ ಜಾತಿ ಅಂದರೆ ನಾವು ಹೇಳೋದು, ಈಗ ಬೇರೆ ಜಾತಿಗಳು ಹೇಳ್ಬೋದು ಜನರು, ಈ ಬ್ರಾಹ್ಮಣ ಕ್ಷತ್ರಿಯ, ನಾನದು ನಂಬುವುದಿಲ್ಲ. ನಮ್ಮ ಒಂದು ಜಾತಿ ಇದೆ, ಈ ಒಂದು ವೃತ್ತಿ ಜಾತಿ, ಅದು ವೈದ್ಯ ಜಾತಿ. ನಮ್ಮ ಈ ವೈದ್ಯ ಕುಟುಂಬದಲ್ಲಿ ಇರೋರು, ಆಯುರ್ವೇದಿಕ ವೈದ್ಯ ಕುಟುಂಬದಲ್ಲಿ ಇರೋರಿಗೆ ನಿಜವಾಗಿ ಆಯುರ್ವೇದ ತತ್ವ ಸಿದ್ಧಾಂತದಿಂದ ನಾವು ಜನರದ ಆರೋಗ್ಯವನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರೆ ಯಾವ ಕಾಯಿಲೆ ಆಗಲಿ, ನೆಗಳಿ, ಶೀತ, ಜ್ವರದಿಂದ ಹಿಡಿದು ಕ್ಯಾನ್ಸರ್ವರೆಗೆ ನಿಜವಾಗಿ ಸರಿ ಮಾಡಲಿಕ್ಕೆ ಆಗ್ತದೆ. ನಿಮಗೆ ಉದಾಹರಣೆಗೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಇತ್ತೀಚೆಗೆ ಉತ್ತರ ಭಾರತದಿಂದ ಒಂದು ಓರಲ್ ಮೌತ್ ಕ್ಯಾನ್ಸರಿಗೆ ಒಂದು ಪೇಷಂಟ್ ಬಂದರು. ಅವರು ತುಂಬ ಶ್ರೀಮಂತರು. ಅವರಿಗೆ ನಾನು ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ರಿಫರ್ ಮಾಡಿದೆ. ನೋಡುವಾಗ ಅವರು ಹೇಳಿದ್ರು, ಇದು ತುಂಬ ಡೀಪ್ ಹೋಗಿದೆ, ಕ್ಯಾನ್ಸರ್, ಬಾಯಿಯಲ್ಲಿ ಓರಲ್ ಕ್ಯಾನ್ಸರ್, ಸರ್ಜರಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಅವರಿಗೆ ಆ ಒಂದು ಸ್ಪೇಸ್ ಸಿಗೋದಿಲ್ಲ ತೆಗಿಲಿಕ್ಕೆ, ಸರ್ಜರಿ ತೆಗಿಲಿಕ್ಕೆ ಆಗಲ್ಲ. ನೀವು ನಮ್ಮ ಆಯುರ್ವೇದಿಕ ಶಲ್ಯ ಚಿಕಿತ್ಸಕರು, ನಿಮ್ಗೆ ಗೊತ್ತುಂಟದು. ಆವಾಗ ನೀವು ಕೀಮೋಥೆರಪಿ ಮಾಡಿ. ನನಗೆ ಗೊತ್ತಾಯಿತು, ಇದು ಶ್ರೀಮಂತರ ಇರುವಾಗ ಇವರು ರಿಸ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ದೇರ್ ಆರ್ 2 ಥಿಂಗ್ಸ್, ಒಂದು ಫಿಯರ್ ಆಫ್ ಡಿಸೀಸ್, ಇನ್ನೊಂದು ಡಿಸೀಸ್. ಈ ಫಿಯರ್ ಆಫ್ ಡಿಸೀಸ್, ಕಾಯಿಲೆದು ಭಯ, ಕಾಯಿಲೆಗಿಂತ ಜಾಸ್ತಿ ನಮಗೆ ಮಾನಸಿಕವಾಗಿ ಒತ್ತಡ ಕೊಡುವಂಥದ್ದು ಮತ್ತು ತೊಂದರೆ ಕೊಡುವಂಥದ್ದು. ನಾನು ಅವರನ್ನು ಕಳಿಸಿದೆ. ಅದೇ ಸಮಯದಲ್ಲಿ ಶಿವಮೊಗ್ಗದ ಒಂದು ಅಬ್ದುಲ್ ರೆಹಮಾನ್ ಅಂತೆ ಸಣ್ಣ ಕೆಲಸ ಮಾಡೋನು, ಅವನಿಗೆ ಸರ್ಜರಿ ಮಾಡಲಿಕ್ಕೆ ಹೇಳಿದರು. ಅವನು ಸಹ ಓರಲ್ ಕ್ಯಾನ್ಸರೇ. ನೋಡಿ ಅದ್ಭುತ ಪರಿಸ್ಥಿತಿ. 2 ಕೇಸ್ ಹೇಳ್ತೇನೆ. ಒಬ್ಬರು ಶ್ರೀಮಂತರು, ಅವರು ಸೀದಾ ಅಪೋಲೋ ಮ್ಯಾಕ್ಸ್ ಹೋದರು, ಆಪರೇಷನ್ ಮಾಡಿಸಿ ಆಯಿತು. ಒಂದು ಕಡೆದ ಮಾಂಸ ತೆಗೆದ ಈ ಕಡೆ ಅವರು ಹಾಕಿ ಎಲ್ಲ ಆಗಿದೆ. ಇವರದ್ದು ಪಾಪ ದುಡ್ಡಿಲ್ಲ, ಸರ್ಜರಿ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ. ಇವರು ಹೇಳಿದ್ರು, ನನ್ನ ಹತ್ರ 2 ಆಪ್ಷನ್ ಇದೆ, ನೀವು ಇಲ್ಲಾದರೆ ಹೇಗೆ ಮೃತ್ಯು ಬರ್ತದೆ, ಆವಾಗ ನಾನು ಹೋಗಬೇಕು. ಆದರೆ ನೀವು ಚಿಂತೆ ಮಾಡಬೇಡಿ. ನಾನು ನಮ್ಮ ಆಯುರ್ವೇದದ ಪಂಚವಲ್ಕಲ ಕ್ವಾಥ ಚೂರ್ಣ ಕೊಟ್ಟೆ. ಹೌದು, ನೀವು ಡೈಲಿ ಬಾಯಿಂದ ಇದನ್ನು ನೀವು ಕವಲ ಗಂಡೂಷ ಮಾಡಬೇಕು, ಮತ್ತು ಸ್ವಲ್ಪ ಕುಡಿಬೇಕು, ಸ್ವಲ್ಪ ಬಿಸಾಡಬೇಕು. ಅಲ್ಲೇ ಕುಡಿದ ನಂತರ ಮತ್ತೆ ಕವಲ ಮಾಡಿ ಮತ್ತೆ ಬಿಸಾಡಬೇಕು. ಮತ್ತು ನಮ್ಮ ಯೋಗರತ್ನಾಕರ ಪುಸ್ತಕದಲ್ಲಿ ಅದ್ಭುತವಾದ ಪುಸ್ತಕ ಅದು, ಹರಿತಕಿ ಚೂರ್ಣ, ಈ ತ್ರಿಫಲದ ಒಂದು, ಅದರಲ್ಲಿ ಅದನ್ನು ಕುದಿಸಿ ನೀರಿಗೆ ಹಾಕಿ ತಣ್ಣಾದ ಮೇಲೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ, ಜೇನುತುಪ್ಪ ಎಂಥ ಔಷಧಿ ಅಂಥದ್ದೆಲ್ಲ ಕ್ಯಾನ್ಸರಿಗೆ ಸಹ ಅದು ಔಷಧಿ ಆ್ಯಕ್ಚುಲಿ. ಆದರೆ ನಾವು ಹೇಳಿದ ಕೂಡಲೇ ನೀವು ಆಶ್ಚರ್ಯಗ್ಬೋದು, ಜೇನುತುಪ್ಪ ಕ್ಯಾನ್ಸರಿಗೆ ಔಷಧಿ? ಹೌದು, ನಮ್ಮ ಕೆಲವು ಔಷಧಿ ಇನ್ನು ಹಾಗೆ ತಗೊಂಡ್ರೆ ಮಾಮೂಲಿ, ಆದರೆ ಜೇನುತುಪ್ಪ ಒಟ್ಟಿಗೆ ಕೊಟ್ಟು ಕೂಡಲೇ ಅದರದ ಎಫೆಕ್ಟ್ ಪರಿಣಾಮವೇ ಬೇರೆ ಆಗ್ತದೆ. ಸೊ ಈ ಒಂದು ಹರಿತಕಿ ಚೂರ್ಣದ ಗಾರ್ಗ್ಲಿಂಗ್ ಮಾಡಲಿಕ್ಕೆ ಕೊಟ್ಟೆ. 15 ದಿನ ಮೊದಲು ಕೊಟ್ಟಿದೆ ಸ್ವಾಮಿ. ನಿನ್ನೆ ಬಂದವರು ಪೇಷಂಟ್, ಅವ್ರು ಹೇಳೋದು ಅವರದ್ದು ಅರ್ಧಕ್ಕಿಂತ ಜಾಸ್ತಿ ಟ್ಯೂಮರ್ ರಿಡ್ಯೂಸ್ ಆಗಿದೆ. ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಇನ್ ಬಯಾಪ್ಸಿ ರಿಪೋರ್ಟ್. ಇವಾಗ ಬಾಯಿಯಲ್ಲಿ ಒಂದು ಬಿರುಳು ಹೋಗ್ಲಿಕ್ಕೆ ಸಹ ಜಾಗ ಇರಲಿಲ್ಲ, 2 ಬಿರುಳು ಈಗ ಕ್ರಾಸ್ ಆಗ್ತದೆ. ಸೊ ಆಯುರ್ವೇದಿಕ್ ಔಷಧೀಯದ ಪ್ರಭಾವ ಇದೆ. ಆದರೆ ಜನರದ ಮನಸ್ಸಲ್ಲಿ ಅಲೋಪ್ಯಾಥಿಕ್ ಸಿಸ್ಟಮ್ ಮೇಲೆ ಆ ಥರ ಅವ್ರ ಸಿಸ್ಟಮ್ಸ್ ಆಗಿದೆ ನೋಡಿ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಥರ ಒಂದು ರಿಸರ್ಚ್ ಇದೆ. ಅವರು ಗ್ಯಾರಂಟಿ ಹೇಳ್ತಾರೆ, ಆಯ್ತಪ್ಪ ಸರ್ಜರಿ ಉಂಟಲ್ಲ, ಸರ್ಜರಿ ಸಹ ಅವರು ಹೇಳ್ತಾರೆ ಗ್ಯಾರಂಟಿ ಮಾಡ್ತೇವೆ. ನಮ್ಮಲ್ಲಿ 1 ಕೇಸ್ ನಾನು ಸರಿ ಮಾಡಿದೆ, ಅಂಥದ್ದ 100 ಕೇಸ್ ಸರಿ ಮಾಡಿರ್ಬೋದು. ಬಟ್ ವೇರ್ ಇಟ್ ಈಸ್ ಡನ್ ಬೈ ಎವ್ರಿ ಒನ್,
ಯಾಕೆ ಇದೆಲ್ಲರಿಗೂ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದೇ ಸಸೂತ್ರ ಸಿಸ್ಟಮ್ ಅಲ್ಲಿ ನಾವು ಹೋಗ್ತಾ ಇಲ್ಲ. ಎಲ್ಲರಿಗೂ ಮಾಡಲಿಕ್ಕೆ ಆಗ್ತದೆ, ಆ ಥರ ನಾವು ಸಸೂತ್ರವಾಗಿ ಒಂದೇ ಸಿಸ್ಟಮ್, ಒಂದೇ ಬ್ಯಾನರಲ್ಲಿ, ಒಂದೇ ಸ್ಟ್ರಾಟಜಿಯಲ್ಲಿ ಹೋದರೆ ನಮಗೆ ಒಳ್ಳೆ ಆಗೋದಿಲ್ಲ, ಜನರಿಗೆ ತುಂಬ ಒಳ್ಳೆ ಆಗ್ತದೆ. ಆ ಥರ ಸರ್ಜರಿ ಎಲ್ಲೆಂದ ಬಚಾವಾಗಬಹುದು. ಈಗ ಸಮಸ್ಯೆ ಎಲ್ಲಿಂದ ಬಂದಿದೆ ನಾನು ನಿಮಗೆ ಹೇಳ್ತೇನೆ. ಪ್ರತಿಯೊಂದು ದೇಶದ ಒಂದು ಸಂಸ್ಕೃತಿ ಇರ್ತದೆ. ಹೌದು. ಆ ದೇಶದಲ್ಲಿ ನಡೆಯುವಂಥದ್ದ ಔಷಧೀಯ ಚಿಕಿತ್ಸೆಯ ಪ್ರಣಾಳಿಗಳಾಗಲಿ, ಅಲ್ಲಿದು ವೇಷ, ಅಲ್ಲಿದು ಡ್ರೆಸ್ಗಳಾಗಲಿ, ಭೂಷಣಗಳಾಗಲಿ, ಎಲ್ಲದರಲ್ಲಿ ಆ ದೇಶದ ಸಂಸ್ಕೃತಿಯ ಪ್ರಭಾವ ನಮಗೆ ನೋಡಲಿಕ್ಕೆ ಸಿಗ್ತದೆ. ಈಗ ಅಲೋಪ್ಯಾಥಿಕ್ ಸಿಸ್ಟಮ್, ವೆಸ್ಟರ್ನ್ ಮೆಡಿಕಲ್ ಸಿಸ್ಟಮ್, ಇದು ಅಮೇರಿಕನ್ ಸಿಸ್ಟಮ್. ಅವ್ರದ್ದು ಕಲ್ಚರ್ ರಿಪ್ಲೇಸ್ಮೆಂಟ್ ಸೈಕಾಲಜಿ. ಅವರು ಬಿಲೀವ್ ಮಾಡೋದು ರಿಪ್ಲೇಸಿಸಮ್. ಅಂದರೆ ಇವತ್ತು ಅವರು ಮನೆಯಲ್ಲಿ ಏನಾದರೂ ಹಾಳಾದರೆ ಕೂಡಲೇ ಅದನ್ನು ರಿಪ್ಲೇಸ್ ಮಾಡಬೇಕು. ಹೌದು. ಈಗ ನಾನು ಜರ್ಮನಿ ಹೋಗುವಾಗ ನೋಡಿದರೆ ರೋಡ್ ಬದಿಯಲ್ಲಿ ಸೋಫಾ ಎಲ್ಲ ಬಿಟ್ಟಿದ್ದು. ನಾನು ನಮ್ಮ ಮ್ಯಾನೇಜರ್ ಕರ್ಕೊಂಡು ಹೋಗಿದ್ರು, ಅವ್ರ ಹತ್ರ ಕೇಳಿದ್ದಾನೆ ಇದು ಎಂತ, ಯೂನಿವರ್ಸಿಟಿಲಿ ಅವರು ಪ್ರೊಫೆಸರ್, ಅವ್ರು ಹಿಡಿದು ಇವರು ಸ್ವಲ್ಪ ಕ್ರ್ಯಾಕ್ ಬಿತ್ತು, ಅದಕ್ಕೆ ಇವರು ಇದನ್ನೇ ರಿಜೆಕ್ಟ್ ಮಾಡಿ ಡಂಪ್ ಮಾಡಿದ್ದಾರೆ, ಮನೆಗೆ ಹೊಸ ತಂದಿದ್ದಾರೆ, ಯಾರಾದರಿಗೆ ಬೇಕಿದ್ರೆ ಅವರು ಇದನ್ನು ತಗೊಂಡು ಹೋಗ್ಬೋದು. ನನಗೆ ಬಹಳ ಆಶ್ಚರ್ಯ. ನಮ್ಮಲ್ಲಿ ಏನಾದರೂ ಹಾಳಾಗಿ ತುಂಡಾದರೂ ಸಹ ನಾವು ಮನೆಯಿಂದ ಯಾವಾಗಲೂ ಹೊರಗೆ ಬಿಸಾಡೋದಿಲ್ಲ, ಯಾವಾಗ ಈ ಉಪಯೋಗಕ್ಕೆ ಬರ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಬ್ರಷ್ ಮಾಡಿದ ಮೇಲೆ ಆ ಬ್ರಷನ್ನು ಸಹ ಒಂದು ಪೀಸನ್ನು ಇಡ್ತೇವೆ, ಏನಾದರೂ ಒಂದು ಕಸ ತೆಗಿಲಿಕ್ಕೆ ರಿಪೇರ್ ಮಾಡಲಿಕ್ಕೆ ಏನೋ ಉಪಯೋಗಕ್ಕೆ ಬಂದರೆ. ಸೊ ಇದು ಒಂದು ಅವ್ರದ್ದು ಸೈಕಾಲಜಿಯಲ್ಲಿ ಹೇಗೆ ಅಂತ ಹೇಳಿದರೆ ರಿಪ್ಲೇಸ್ಮೆಂಟ್. ಈಗ ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ಇಂಕ್ ಪೆನ್ ಬರ್ತಿತ್ತು. ಇಂಕ್ ಪೆನ್ ನಾವು ತಂದೆ ಮಗನಿಗೆ ಇಂಕ್ ಪೆನ್ ಕೊಡ್ತಿದ್ರು, ಅವರು ತಂದೆ ಅವ್ರಿಗೆ ಕೊಟ್ಟಿದ್ರು. ಆವಾಗ ಇಂಕ್ ಪೆನ್ನಿಗೆ ಒಂದು ಬೆಲೆ ಇತ್ತು. ಅದು ಪೆನ್ ಯಾವಾಗ ಯಾರು ಬಿಸಾಡ್ತಿರಲಿಲ್ಲ, ಇದರೊಟ್ಟಿಗೆ ಭಾವನಾತ್ಮಕ ಸಂಬಂಧ ಇತ್ತು. ಈ ಒಂದು ನನ್ನ ಪೆನ್, ನನ್ನ ಜೀವನ, ನಮ್ಮ ತಂದೆಯವರು ನನಗೆ ಪ್ರೀತಿಯಲ್ಲಿ ಸನ್ಮಾನದಲ್ಲಿ ಕೊಟ್ಟಿದ್ದಾರೆ. ಅವರು ಇಂಕ್ ಅದರಲ್ಲಿ ಹಾಕ್ತಾ ಇರೋದು, ಇಲ್ಲದ್ರೆ ಅದರದ್ದು ನಿಬ್ ಚೇಂಜ್ ಆದರೆ ಚೇಂಜ್ ಮಾಡೋದು. 1991-92 ರೆನಾಲ್ಡದ ಒಂದು ಪೆನ್ ಬಂತು. ಅದು ಯೂಸ್ ಅಂಡ್ ಥ್ರೋ ಪೆನ್ ಬಂದು, ಅದನ್ನು ವೈಟ್ ಆ್ಯಂಡ್ ಬ್ಲೂ ಡಾಕ್ಟ್ರೆ, ಅದನ್ನು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಯೂಸ್ ಆ್ಯಂಡ್ ಥ್ರೋ. ಸೊ ಏನು ಸಭ್ಯತೆ ನಮ್ಮ ದೇಶಕ್ಕೆ ಪುನಃ ಬಂತು, ಅಲ್ಲಿಂದ ಪೆನ್ ಉಪಯೋಗ ಮಾಡಿ ಫಿಲ್ ಆದರೆ, ಖಾಲಿ ಆದರೆ ಬಿಸಾಕುವಂಥ. ಕಿಡ್ನಿ ಹಾಳಾದರೆ ರಿಪ್ಲೇಸ್ ಮಾಡಿ, ಸರಿ ಮಾಡಿ 5 ವರ್ಷ ನಂತರ ಏನು ಮಾಡ್ತೀರಿ? ಫಸ್ಟ್ ಆಫ್ ಆಲ್ ಟೇಬಲ್ ಮೇಲೆ ಒಂದು ಹೊಸ್ತು ಕಿಡ್ನಿ, ಒಬ್ಬ ಮನುಷ್ಯದ ಕಿಡ್ನಿ ಇನ್ನೊಬ್ಬರು ಮನುಷ್ಯರಲ್ಲಿ ಆಗಬೇಕು. ಎಕ್ಸೆಪ್ಟ್ ಆಯ್ತಂತೂ ಇದ್ರು ಸರ್. ನಮ್ಮಲ್ಲಿ ಸಹ ಅಶ್ವಿನಿ ಕುಮಾರಗಳು ದಕ್ಷ ಪ್ರಜಾಪತಿಗೆ ಅಶ್ವದ ತಲೆ ಹಾಕಿದ್ದಾರೆ. ಹಾಕುವುದಿಲ್ಲ ಅಂತ ಇಲ್ಲ, ಇದು ಆ ಒಡೋಸಿಟಿ ನಮ್ಮ ಹತ್ರ ಸಹ ಇತ್ತು ಆ ಕಾಲದಲ್ಲಿ. ಆದರೆ ಪ್ರಶ್ನೆ ಹೇಳಿದರೆ, ನೀವು ರಿಪ್ಲೇಸ್ಮೆಂಟ್ ನಮ್ಮಲ್ಲಿ ಲಾಸ್ಟ್ ಆಪ್ಷನ್, ಲಾಸ್ಟ್ ರಿಸಾರ್ಟ್. ಆದರೆ ಇವರಲ್ಲಿ ಫಸ್ಟ್ ಆಪ್ಷನ್ ಕಿಡ್ನಿ ಚೇಂಜ್ ಮಾಡೋದು ಆಯಿತು. ನೀವು ಇಡೀ ಜೀವನವನಿಗೆ ಕಾರ್ಟಿಕೋಸ್ಟೆರಾಯ್ಡ್ಸ್ ಕೊಡಬೇಕು. ಹೌದು. ಲಿವರ್ ಹಾಳಾಯಿತು, ಲಿವರ್ ರಿಪ್ಲೇಸ್ ಮಾಡಿ. ಹಾರ್ಟಲ್ಲಿ ಬ್ಲಾಕ್ ಆಗಿದೆ, ಬ್ಲಾಕ್ ಓಪನ್ ಮಾಡೋದಿಲ್ಲ, ಎಲ್ಲಿ ಅಂದು ಬೇರೆ ಕಡೆ ತಗೊಂಡು ಶಂಟ್ ಹಾಕಬೇಕು. ಇಟ್ ಈಸ್ ಪ್ಯೂರ್ಲಿ ಲೈಕ್ ಎ ಮಷೀನದ ಪಾರ್ಟ್ ಹಾಳಾಯಿತು. ಈಗ ನೀವು ನಿಮ್ಮ ಹತ್ರ ಟೊಯೋಟಾ ಇದ್ದರೆ, ಯಾವುದು ಕಂಪ್ನಿ ಗಾಡಿ ಇದ್ದರೆ, ನೀವು ಕಂಪ್ನಿಯದ ಗರಾಜಿಗೆ ಹೋದರೆ ಅವನು ಇಡೀ ಪಾರ್ಟನ್ನೇ ರಿಪ್ಲೇಸ್ ಮಾಡ್ತಾನೆ. ಅದೇ ನೀವು ಮೆಕ್ಯಾನಿಕ್ ಹತ್ರ ಹೋದರೆ, ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಅವನು ರಿಪೇರ್ ಮಾಡಿದನ್ನು ಸರಿ ಮಾಡ್ಕೊಳ್ತಾನೆ. ಆ ಕಂಪ್ನಿಗಳು ವೆಸ್ಟರ್ನ್ ಅಪ್ರೋಚ್ ಅವ್ರದ್ದು. ಚೂರು ಕ್ರ್ಯಾಕ್ ಬಿದ್ದರೆ ಟೊಯೋಟಾ ಇನ್ನೋವಾದ ಆ ಇಡೀ ಬ್ಯಾರನ್ನೇ ಚೇಂಜ್ ಮಾಡ್ತಾರೆ, ರಿಪ್ಲೇಸ್ ಮಾಡೋದು. ಯಾಕೆಂದರೆ ಆ ಕಂಪ್ನಿಗಳು ವೆಸ್ಟರ್ನ್ ಕಂಪ್ನಿಗಳು. ನಮ್ಮ ಈ ಮೆಕ್ಯಾನಿಕ್ ಅದು ಇಂಡಿಯನ್ ಮೈಂಡ್ ಸೆಟ್ ಕಲ್ಚರ್, ಅದು ರಿಪೇರ್. ನಮ್ಮ ಆಯುರ್ವೇದ ಸಹ ರಿಪೇರಿಸಮ್ ಅನ್ನು ಫಾಲೋ ಮಾಡೋದು. ಅಲ್ಲಿ 2 ಇಸಮ್ ಇದೆ. ಒಂದು ರಿಪ್ಲೇಸಿಸಮ್, ಯು ರಿಪ್ಲೇಸ್ ದ ಥಿಂಗ್, ಆರ್ ಎಲ್ಸ್ ರಿಪೇರಿಸಮ್. ರಿಪ್ಲೇಸ್ ನೀವು ಎಂತೆಂತ ಮಾಡ್ತೀರಿ? ಹಾರ್ಟ್ ರಿಪ್ಲೇಸ್ ಮಾಡ್ತೀರಾ, ಕೊನೆಗೆ ಗಂಟು ನೀ ಆಯಿತು, ನೀವು ನೀರು ರಿಪ್ಲೇಸ್ ಮಾಡಿಬಿಡ್ತೀರಿ. ಇಡೀ ದೇಹ ಹಾಳಾದರೆ ಇಡೀ ಬಾಡಿ ರಿಪ್ಲೇಸ್ ಮಾಡ್ತೀರಾ? ಆಗೋದಿಲ್ಲ. ನಮ್ಮ ಆಯುರ್ವೇದದಲ್ಲಿ ಈ ಪಂಚಕರ್ಮ ಅಥವಾ ಸರ್ಜರಿ ನಾನ್ ಇನ್ವೇಸಿವ್ ಸರ್ಜರಿ, ಮರ್ಮ ಚಿಕಿತ್ಸೆ, ನಾನ್ ಇನ್ವೇಸಿವ್ ಸರ್ಜರಿ. ಕ್ಷಾರಕರ್ಮ ನಾವು ಕ್ಷಾರಸೂತ್ರ ಅಂತ ಹೇಳ್ತೇವೆ. ನೀವು ಡಾಕ್ಟರ್ದಲ್ಲಿ ಸ್ಪೆಷಲಿಸ್ಟ್, ಭಾಳ ಒಳ್ಳೆ ರೀತಿಯಲ್ಲಿ ನೀವು ಕ್ಷಾರಸೂತ್ರ ಮಾಡ್ತೀರಿ, ನಿಮ್ಗೆ ಗೊತ್ತುಂಟು. ಈ ನಮ್ಮ ದೇಹದಲ್ಲಿ ಯಾವುದು ಆ ಒಂದು ದೋಷ ಇದೆ ಅದನ್ನು ಸರಿ ತೆಗೆದು ಬಿಟ್ಟರೆ ಆ ಆರ್ಗನಿಗೆ ಪಾಪ ಏನು ತೊಂದರೆ ಕೊಡೋದು ಅವಶ್ಯಕತೆ ಬರೋದಿಲ್ಲ. ಇವ್ರಿಗೆ ಸಿಸ್ಟಮಲ್ಲಿ ಡೋಂಟ್ ರಿಮೂವ್ ದ ಕಾಸ್ ಇನ್ ದಟ್ ಆರ್ಗನ್, ರಿಮೂವ್ ದ ಆರ್ಗನ್. ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ಹೇಟ್ ದ ಸಿನ್ ನಾಟ್ ದ ಸಿನ್ನರ್. ಆ ಆರ್ಗನಲ್ಲಿ ಸಿನ್ನರ್ ಯಾರು? ಆ ದೋಷಗಳು,
ಆ ಕೆಟ್ಟಂಶಗಳು. ಹೌದು. ರಿಮೂವ್ ದಟ್ ಸಿನ್ನರ್, ಡೋಂಟ್ ರಿಮೂವ್ ದಟ್ ಸಿನ್, ಡೋಂಟ್ ರಿಮೂವ್ ದ ಸಿನ್ನರ್. ಆದರೆ ಇದು ಅಲ್ಲಿದ ಒಂದು ಕಲ್ಚರ್. ಸೊ ನೋಡಿ, ಆ ಕಲ್ಚರಲ್ಲಿ ಇರೋವರು ಸೈಂಟಿಸ್ಟ್ಗಳು ರಿಪ್ಲೇಸ್ಮೆಂಟ್ ಸೈಕಾಲಜಿ ಇದ್ದದ್ರಿಂದಾಗಿ ಅವರು ರಿಪ್ಲೇಸ್ಮೆಂಟಿಗೆ ಹೋಗ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಏನು, ಕೊನೆಯವರೆಗೆ ಸಹ ನಾವು ರಿಪೇರ್ ಮಾಡಲಿಕ್ಕೆ ಹೋಗ್ತೇವೆ, ತಂದೆ ತಾಯಿಯೊಟ್ಟಿಗೆ, ಮಕ್ಕಳ ಜೊತೆಗೆ, ಹೆಂಡತಿ ಜೊತೆಗೆ, ಸಮಾಜದಲ್ಲಿ ಸ್ಟಾಫ್ಗಳ ಒಟ್ಟಿಗೆ, ನಮ್ಮ ಜೊತೆಗೆ ಕೆಲಸ ಮಾಡೋರ ಜೊತೆಗೆ. ನೀವು ಯಾರ ಹತ್ರ ಹೋಗಿ ಕೇಳಿದರೆ ಏನು ಮಾಡಬೇಕು ಸರ್, ತುಂಬ ಕಷ್ಟ ಇದೆ ನನಗೆ, ಸುಧಾರಿಸ್ಕೊಂಡು ಹೋಗಿ. ನಮ್ಮಲ್ಲಿ ಸುಧಾರಿಸ್ಕೊಂಡು ಹೋಗೋದು ನಮ್ಮ ಸಂಸ್ಕೃತಿ. ಅದೇ ಸಂಸ್ಕೃತಿ ನಮ್ಮ ಚಿಕಿತ್ಸೆಯಲ್ಲಿ ಸಹ ಇದೆ. ಆಯುರ್ವೇದಿಕ್ ಚಿಕಿತ್ಸೆ ವೀಕ್ಷಕರೇ ಸುಧಾರಿಸ್ಕೊಂಡು ಹೋಗುವಂಥದ್ದು ಚಿಕಿತ್ಸೆ. ಆಯುರ್ವೇದಿಕ್ ಚಿಕಿತ್ಸೆಯಿಂದ ನಾವು ನಮ್ಮ ದೇಹದಲ್ಲಿ ಇರುವಂಥದ್ದ ಎಲ್ಲ ಕೆಟ್ಟಂಶವನ್ನು ಹೊರಗೆ ಹಾಕಿ ದೇಹದ ಶೋಧನ ಮಾಡಿ ಒಳ್ಳೆ ರಸಾಯನಗಳನ್ನು ನಮ್ಮ ದೇಹಕ್ಕೆ ಕೊಟ್ಟು ಪುನಃ ರಿಪೇರ್ ಮಾಡಿ ಬಿಡ್ತೇವೆ. ರಿಪ್ಲೇಸ್ಮೆಂಟ್ ನಮ್ಮಲ್ಲಿ ಇದೆ, ಆದರೆ ದಟ್ ಈಸ್ ದ ಲಾಸ್ಟ್ ರಿಸಾರ್ಟ್, ಕೊನೆಯದ ಶಸ್ತ್ರ ಅದು. ನಮ್ಮಲ್ಲಿ ಶಸ್ತ್ರಪ್ರಯೋಗ ಏನೂ ಆಗಲಿದ್ರ ನಂತರ ನಾವು ಶಸ್ತ್ರ ನನ್ನ ಕೈಯಲ್ಲಿ ಹಿಡಿಯೋದು ನಾವು. ಆದರೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಪ್ರಥಮ ವಿಷಯವೇ ಶಸ್ತ್ರವೇ. ಆವಾಗ ಅವರಲ್ಲಿ ಸರ್ಜರಿ ತುಂಬ ಡೆವಲಪ್ ಆಗಿ ಹೋಯಿತು. ಯಾಕೆಂದರೆ ಅವರಿಗೆ ತಲೆಯಲ್ಲಿ ಒಂದೇ, ಇಫ್ ಇಟ್ ಈಸ್ ನಾಟ್ ವರ್ಕಿಂಗ್ ಕಟ್, ರಿಮೂವ್. ಈಗಲೂ ಅವರು ಕಂಪ್ಯೂಟರ್ಲಿದೆ ಕಟ್ ಆ್ಯಂಡ್ ಪೇಸ್ಟ್. ಸೊ ನಮ್ಮಲ್ಲಿ ರಿಪೇರಿಸಮ್ ಉಂಟಲ್ಲ, ಅದೇ ಆಯುರ್ವೇದದ ಶಕ್ತಿ. ಈಗ ಜನರಿಗೆ ಗೊತ್ತಾದರೆ, ನಾನು ನಮ್ಮ ಪೇಷಂಟ್ಗಳಿಗೆ ಒಂದೇ ಹೇಳೋದು, ನೀವು ಇಂಗ್ಲೀಷ್ ಡಾಕ್ಟರ್ ಹತ್ರ ಹೋಗ್ತೀರಲ್ಲ, ಹೋಗಬೇಕು. ಅವರು ಕೊನೆಯದ ಏನು, ಅದು ಮೃತ್ಯು. ಅದಕ್ಕಿಂತ ಮೊದಲು ಯಾರು ನಿಮಗೆ ಇಲ್ಲಿ ನೋಡ್ತಾರೆ, ಇಲ್ಲಿ ಕೇರ್ ಟೇಕ್ ಮಾಡ್ತಾರೆ, ಅದು ನಾವು ಅಲ್ಲ, ಅಲೋಪತಿಕ್ ಡಾಕ್ಟರ್ಗಳು. ನೀವು ಅಲ್ಲಿ ಹೋಗಿ. ಬಟ್ ನಿಮಗೆ ರಿಪೇರ್ ಆಗಲಿಕ್ಕೆ ಇದ್ದರೆ ವಿ ಆರ್ ಯುವರ್ ಬೆಸ್ಟ್ ಫ್ರೆಂಡ್ಸ್. ನಾವು ನಿಮ್ಮ ದೇಹವನ್ನು ರಿಪೇರ್ ಮಾಡ್ತೇವೆ. ಯಾಕೆ ನೀವು ಇಷ್ಟು ಒಳ್ಳೆ ದೇಹನ ಕ್ಷಯ ಮಾಡ್ತೀರಿ, ಕ್ಷತಿ ಕೊಡ್ತೀರಿ? ಹಾಂ, ಏನು ಉಪಾಯ ಇಲ್ಲದಿದ್ದರೆ ಹೋಗಬೇಕು. ಈಗ ನೋಡಿ, ಈಗ ನಾನು ನಿಮಗೆ ಉದಾಹರಣೆ ಕೊಟ್ಟಿದ್ದೆ. ಒಂದು ಶ್ರೀಮಂತನಿಗೆ ಬಂದಿದೆ ಓರಲ್ ಕ್ಯಾನ್ಸರ್, ಒಂದು ಬಡವನಿಗೆ ಬಂದಿದೆ ಓರಲ್ ಕ್ಯಾನ್ಸರ್. ಶ್ರೀಮಂತಿಗೆ ಬಂದಿದ್ದ ಓರಲ್ ಕ್ಯಾನ್ಸರಲ್ಲಿ ದುಡ್ಡದ್ರಿಂದಾಗಿ ಭಯದ ಸ್ಥಿತಿಯಲ್ಲಿ ಬೇರೆ ಉಪಾಯ ಇತ್ತು, ಇಂಗ್ಲೀಷ್ ಡಾಕ್ಟರ್ ಹತ್ರ ಹೋಗೋದು. ಅವರು ಹೋಗಿ ಸರ್ಜರಿ ಮಾಡಿ ಆಯಿತು. ಇನ್ನೊಬ್ಬ ಪಾಪ ಬಡತನದಲ್ಲಿ ಇರೋವನು, ಅವನ ದುಡ್ಡೇ ಇರಲಿಲ್ಲ, ಅವನಿಗೆ ಮೃತ್ಯು ಬಂದರೂ ಚಿಂತೆ ಇಲ್ಲ, ಆಪರೇಷನ್ ಮಾಡಲಿಕ್ಕೂ ಅಂತೂ ಅವರಿಗೆ ಆಗುವುದೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಆಯುರ್ವೇದಿಕ್ ಔಷಧಿಯಿಂದ ಅವ್ರದ್ದು ಕ್ಯಾನ್ಸರ್ ಸರಿ ಆಯಿತು. ಸೊ ಆಯುರ್ವೇದಿಕ್ ಸಿಸ್ಟಮ್ ಕನ್ಕ್ಲೂಷನ್ ಏನು? ಆಯುರ್ವೇದಿಕ್ ಸಿಸ್ಟಮ್ ಅದು ಒಳ್ಳೆ ರಿಸಲ್ಟ್ಸ್ ಇದೆ, ನಂಬಿಕೆ ಇಡಬೇಕು. ಯಾರಿಗೂ ಸಹ ಈ ದೇಹದಲ್ಲಿ ಇರುವಂಥದ್ದ ಕೆಟ್ಟನ್ನು ತೆಗೆದು ಪುನಃ ಶೋಧನ ಮಾಡಿ ಒಳ್ಳೆಯ ಆರೋಗ್ಯ ಬೇಕಿದ್ರೆ ಆಯುರ್ವೇದ ಇಸ್ ದ ಫಸ್ಟ್ ಚಾಯ್ಸ್. ನಿಮಗೆ ತುರ್ತವಾಗಿ ಈಗ ನಿಮ್ಮ ಸರಿ ಆದರೂ ಇಲ್ಲ, ನಿಮಗೆ ಕೂಡಲೇ ಏನಾದರೂ ರಿಪ್ಲೇಸ್ಮೆಂಟ್ ಬೇಕಿದ್ರೆ ಸರ್ಜರಿಯಲ್ಲಿ ನೀವು ಇಂಗ್ಲೀಷ್ ಡಾಕ್ಟರ್ ಹತ್ರ ಹೋಗಬೇಕು. ನಿಮಗೆ ಈ ಮೂಮೆಂಟ್ ಏನಾದರೂ ಒಂದು ಕಟ್ಪಟ ಮಾಡಿ, ಏನಾದರೂ ಒಂದು ವಾಯರ್ ಆಚೆ ಈಚೆ ಮಾಡಿ ಸಿಂಪ್ಟಮ್ಯಾಟಿಕ್ ಇಂಪ್ರೂವ್ಮೆಂಟ್ ಬೇಕಿದ್ರೆ ನೀವು ಅದು ಸಹ ಎಲ್ಲಿವರೆಗೆ ಮಾಡ್ತೀರಿ? ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಎಲ್ಲಿವರೆಗೆ ಪೇನ್ ಕಿಲ್ಲರ್ಸ್ ತಗೊಳ್ತೀರಿ? ಎಲ್ಲಿವರೆಗೆ ನೀವು ಒಬ್ಬ ಮನುಷ್ಯ ಆ್ಯಂಟಿಬಯೋಟಿಕ್ ತಿಂತಾನೆ? ಇಮ್ಯುನಿಟಿ ಡೌನ್ ಇದ್ದರೆ ಪುನಃ ಅವನಿಗೆ ಆ್ಯಂಟಿಬಯೋಟಿಕ್ ತೊಗೊಳ್ಬೇಕು. ಇಮ್ಯುನಿಟಿ ಜಾಸ್ತಿ ಮಾಡಬೇಕು. ಆ ಹೊರಗಿಂದ ಬರುವಂಥದ್ದು ಹುಳವನ್ನು ಏನು ಕೊಲ್ಲೋದು? ಈ ಕೊರೋನಾ ವೈರಸ್ ನೋಡಿ, ಕೊರೋನಾ ವೈರಸ್ ಏನು ಹೊಸ್ತು ವೈರಸ್ ಅಲ್ಲ. ಹೌದು, ಮುಂಚೆ ಇದೇ ಇವರದೇ ಫ್ಯಾಮಿಲಿ, ಈ ಗ್ರೂಪಲ್ಲಿ ಇದು ಮೂರನೇ ಸಲ ಬಂದಿದೆ. ಹಾಂ, ಸಾರ್ಕ್ ವೈರಸ್ ಬಂದಿತ್ತು, ಸುಮಾರು ವೈರಸ್ ಬಂದಿದೆ. ವೈರಸ್ ಇರಬಹುದು, ಏನು ಬೇಕಿದ್ದರೆ ದೊಡ್ಡ ವೈರಸ್ ಇರಲಿ, ನಮ್ಮ ದೇಹದ ಒಳಗೆ ನಮ್ಮ ಪೊಲೀಸ್, ನಮ್ಮ ಇಮ್ಯೂನ್ ಸಿಸ್ಟಮ್ ಗಟ್ಟಿ ಇದ್ದರೆ ವೈರಸ್ಗೆ ಎಂತ ಮಾಡಲಿಕ್ಕೆ ಆಗ್ತದೆ? ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಫೋಬಿಯಾ ಹೇಳಿದೆನಲ್ಲ, ಕಾಯಿಲೆ ಮತ್ತು ಕಾಯಿಲೆದು ಭಯ, ಎರಡು ಕಾಯಿಲೆ ಉಂಟು. ಆ ಕಾಯಿಲೆ ಒಂದು ಭಯ ಕಾಯಿಲೆಗಿಂತ ಜಾಸ್ತಿ ದುಷ್ಪರಿಣಾಮಕಾರಕ. ಸೊ ಆಯುರ್ವೇದವನ್ನು ನಾವು ನಿಜವಾಗಿ ನೋಡಿದರೆ ಇಡೀ ವಿಶ್ವದಲ್ಲಿ ಇವತ್ತು ಈ ಒಂದು ಪಾಯಿಂಟ್ ಅರ್ಥ ಆಗಿದೆ. ನಿಮಗೆ ರಿಪೇರ್ ಆಗಬೇಕು, ಆಯುರ್ವೇದಿಕ್ ಮೆಡಿಕಲ್ ಸಿಸ್ಟಮ್ ಹತ್ರ ಬರಬೇಕು. ನಿಮಗೆ ರಿಪ್ಲೇಸ್ಮೆಂಟೇ ಇಷ್ಟ ಇದ್ದರೆ, ಯಾರಿಗೆ ಇಷ್ಟ ಇರ್ಬೋದು ರಿಪ್ಲೇಸ್ಮೆಂಟ್? ಯಾರಿಗೆ ಇಷ್ಟ ಇರುವುದಿಲ್ಲ. ಮಜಬೂರಿಯಲ್ಲಿ ಹೋಗಬೇಕು ನಾವು. ಆದರೆ ಈಗ ಫಸ್ಟಲ್ಲಿ ಮಜಬೂರಿಗೆ ಹೋದರೆ ಅದಕ್ಕೆ ಪ್ರತಿಯೊಬ್ಬರು ಒಮ್ಮೆ ಆಯುರ್ವೇದಿಕ್ ಔಷಧಿಯನ್ನು ಟ್ರೈ ಗ್ಯಾರಂಟಿ ಮಾಡಬೇಕು. ಮತ್ತು ನನ್ನ ಒಂದು ಆತ್ಮವಿಶ್ವಾಸ ಇದೆ, 100ರಲ್ಲಿ 90% ಕೇಸಲ್ಲಿ ಆಯುರ್ವೇದಿಕ್ ಔಷಧಿ ತಾಳ್ಮೆ ಇಡಬೇಕು.
ತಾಳ್ಮೆ ಇಡಬೇಕು. ಯಾಕೆಂದರೆ ತಾಳ್ಮೆ ಅಂದರೆ ಭಾಳ ನಿಧಾನ ಕೆಲಸ ಮಾಡ್ತದೆ, ಇಲ್ಲ ಭಾಳ ಬೇಗ ಕೆಲಸ ಮಾಡ್ತದೆ. ಆಯುರ್ವೇದಿಕ ಔಷಧಿಯ ಪ್ರಭಾವ ತುರ್ತ ಇದೆ. ಆದರೆ ಮನಸ್ಸನ್ನು ಸ್ವಲ್ಪ ಶಾಂತ ಮಾಡಬೇಕು. ಯಾಕೆಂದರೆ ನಮ್ಮ ಆಯುರ್ವೇದದಲ್ಲಿ ಎಲ್ಲಿಯೂ ಶರೀರ ಹೇಳಿದ್ದಾರೆ, ಅಲ್ಲಿಯೂ ಮನಸ್ಸು ಬಗ್ಗೆ ಹೇಳಿದ್ದಾರೆ. ವೀಕ್ಷಕರೇ, ನಾವು ಶರೀರ ಮತ್ತು ಮನಸ್ಸನ್ನು, ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸನ್ನು ಒಟ್ಟಿಗೆ ನೋಡ್ತೇವೆ, ಬೇರೆ ಬೇರೆ ನೋಡೋದಿಲ್ಲ. ನಮ್ಮ ವಿದ್ಯಾಭ್ಯಾಸ ಆಗುವಾಗ ಸಹ ಶರೀರ ಮತ್ತು ಮನಸ್ಸದ ಬಗ್ಗೆ ಜೊತೆಗೆ ಪಾಠ ಆಗಿದೆ. ಜ್ವರ ಅಂತಹ ಒಂದು ಫೀವರಲ್ಲಿ ಸಹ ಮನಸ್ಸ ದೇಹ ಸಂತಾಪಕರ ಇತಿ ಜ್ವರ. ಡಾಕ್ಟ್ರೆ, ಹೌದು, ಹೇಳ್ತಾರೆ. ಜ್ವರದ ಸ್ಥಿತಿಯಲ್ಲಿ ಮನಸ್ಸಕ್ಕೂ ಸಹ ಜ್ವರ ಇದೆ. ದೇಹ ಮಾನಸ. ಈಗ ಒಬ್ಬ ಮನುಷ್ಯನಿಗೆ ಜ್ವರ ಇರುವಾಗ ನಾವು ಅವನಿಗೆ ಗಮ್ಮದಲ್ಲಿ ಜೋರಾಗಿ ಮಾತಾಡಿದರೆ ಅವರಿಗೆ ಇರಿಟೇಟ್ ಆಗ್ತದೆ. ಹೌದು, ಆ ಮೆಂಟಲ್ ಇರಿಟೇಷನ್ ಇದೆ ಮನಸಂತಾಪ. ಅದೇ ಫಿಸಿಕಲ್ ಥರ್ಮೋಮೀಟರಿಂದ ನೋಡಲಿಕ್ಕೆ ಆಗುತ್ತೆ. ಇನ್ನೊಂದು ವಿಚಿತ್ರ ವಿಷಯ ಹೇಳ್ತೇನೆ. ಥರ್ಮೋಮೀಟರಿಂದ ಜ್ವರ ಡಯಾಗ್ನೋಸಿಸ್ ಮಾಡಲಿಕ್ಕೆ ನೀವು ಯಾರ ಹತ್ರ ಹೋಗಿ ಜ್ವರದಲ್ಲಿ ಹೋದರೆ ಅವನ ಥರ್ಮೋಮೀಟರ್ ಬಾಯಲ್ಲಿ ಫಸ್ಟ್ ಆಗೋದು 199 ಡಿಗ್ರಿ ಫಾರೆನ್ಹೈಟ್, 100, 101, 102 ಇದ್ದರೂ ಸಹ ಮಾತ್ರೆ ಎಂತ ಕೊಡೋದು? ಇಂಗ್ಲೀಷ್ ಡಾಕ್ಟರ್ಗಳು ಪ್ಯಾರಾಸಿಟಮಾಲೇ ಕೊಡಬೇಕು. ಹಾಗಾದರೆ 100 ಇದ್ದರೆ 1 ಕೊಡೋದು, 101 ಇದ್ದರೆ 2 ಕೊಡ್ತಾರೆ, 103 ಇದ್ದರೆ 3 ಕೊಡ್ತಾರೆ. ಇಲ್ಲ, ಒಂದೇ ಅಷ್ಟೇ ಕೊಡಬೇಕು, ಡೋಸ್ ಅಷ್ಟೇ ಕೊಡಲಿಕ್ಕೆ ಆಗೋದಿಲ್ಲ. ಮತ್ತೆ ಯಾಕೆ ಬೇಕದು? ನಿಜವಾಗಿ ಬೇಕಿದ್ರೆ ಅದು ಒಂದು ಸೈಕಲಾಜಿಕಲ್ ಹೆದರಿಕು. ಅಯ್ಯೋ 103 ಆಗಿದೆ, 104 ಆಗಿದೆ, ಮಾತ್ರೆ ಕೊಡೋದು ಅದೇ. ಇನ್ನೂ ಜಾಸ್ತಿ ಕೊಟ್ಟರೆ ಅದು ಬಾಡಿಗೆ ಒಳ್ಳೆಯದಿಲ್ಲ. ನಿಜವಾಗಿ ಯಾವ ಥರ ಜ್ವರವಾಗಲಿ, ಜ್ವರದಲ್ಲಿ ಟೆಂಪ್ರೇಚರ್ ಒಂದೇ ಸಿಂಪ್ಟಮ್. ನಮ್ಮ ಆಯುರ್ವೇದಿಕ್ ಪುಸ್ತಕದಲ್ಲಿ ವೀಕ್ಷಕರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಯಾಸ, ಶ್ರಮ, ಗೌರವಂ, ಕ್ಲಮ, ಈ 4 ಸಹ ಜ್ವರದೇ ಸಿಂಪ್ಟಮ್ಗಳು. ಈಗ ಶ್ರಮ, ಕೆಲಸ ಮಾಡದೇ ಸುಸ್ತಾದರೆ, ಕ್ಲಮ ಅಂತ ಇನ್ನೊಂದು ಶಬ್ದ ಇದೆ, ಕ್ಲಮ. ಅನಾಯಾಸೋ ಶ್ರಮ ಕ್ಲಮ ಅಂತ. ಆಯಾಸೇ ಮಾಡಲಿಲ್ಲ, ಏನು ಕೆಲಸವೇ ಮಾಡಿಲ್ಲ, ಆದರೂ ಸುಸ್ತಾಗುವಂಥದ್ದು. ಈಗ ನೀವು 90% ಜನ ಹತ್ರ ಕೇಳಿ, ಇಡೀ ಊರಲ್ಲಿ ನೀವು, ಅವರು ಫಸ್ಟ್ ಸಿಂಪ್ಟಮ್ ಹೇಳ್ತಾರೆ, ನೀವು ಜೋಯಿಸರೇ ಆಗ್ಬೋದು ಇದರಲ್ಲಿ. ನಾವು ಒಂದು ಮಾತು ಕೇಳಿ ಸಾಕು ಅವರಿಗೆ, ನಿಮಗೆ ತುಂಬ ಸುಸ್ತಾಗ್ತದಲ್ಲ. ಹೌದು ಡಾಕ್ಟ್ರೆ, ಕೆಲಸ ಮಾಡದೇ ಸುಸ್ತುಂಟು, ಚೂರು ನಡೆದ್ರೆ ಸುಸ್ತಾಗ್ತದೆ. ದಿಸ್ ಇಸ್ ಸಿಂಪ್ಟಮ್ ಆಫ್ ಫೀವರ್, ಇದು ಜ್ವರ. ಇನ್ನೊಂದು ಗೌರವ, ಹೆವಿನೆಸ್. ಇನ್ನೊಂದು ಜಾಡ್ಯ, ಬೆಳಿಗ್ಗೆ ಎದ್ದು ಕೂಡಲೇ ಮೈ ಕೈ ಫುಲ್ ಸ್ಟಿಫ್ ಇರ್ತದೆ, ಟೈಟ್ ಇರ್ತದೆ. ಹೌದು, ಪ್ಯಾರಾಸಿಟಮಾಲ್ ತಿಂದರೆ ಟೆಂಪ್ರೇಚರ್ ಕಡಿಮೆ ಮಾಡ್ಬೋದು ವಿನಃ ಈ ಯಾವ ಸಿಂಪ್ಟಮ್ ಕಡಿಮೆ ಆಗ್ತದಾ? ಆಗೋದಿಲ್ಲ, ಇದು ಯಾವುದು ಕಡಿಮೆ ಆಗೋದಿಲ್ಲ. ಹಾಗಾದರೆ ಹೇಗೆ ಸರಿ ಮಾಡ್ಬೋದು? ನಮ್ಮ ಆಯುರ್ವೇದಿಕ್ ಔಷಧಿಯಿಂದ ಮೃತ್ಯುಂಜಯ ವಟಿ, ಕೈಶೋರ ಗೊಗ್ಗುಲು, ಅಮೃತಾರಿಷ್ಟ, ಇದೆಲ್ಲ 15 ದಿನ ತಗೊಂಡ್ರೆ ಶ್ರಮ ಇರುವುದೇ ಇಲ್ಲ, ಕ್ಲಮ ಇರುವುದೇ ಇಲ್ಲ, ದೇಹದ ಒಳಗೆ ಒಳ್ಳೆ ಶಕ್ತಿ ಇರ್ತದೆ.